ಒಂದು ವ್ಯಕ್ತಿ ಈತ್ ಪಾದರಸದ ಅಂಚಿ ಬಲಿಕ್ ನಿಂತು ತಿನ್ನಕೊಡಿಯ ಬಯಲು ಮಾತ್ರ ಇಂಗ್ಲಾಂಡ್ ಬಚ್ಚಿ ಬಂದು ಮೂಲೆಡ್ಕೊಳ್ಳುವ ಬಹುಶಃ ತುಳುರಂಗ ಭೂಮಿಗೆ ಕೆಲಸ ಮಾಡ್ಕೊಂಡು ಬಚ್ಚಲಿದ್ದ ವ್ಯಕ್ತಿ ಬಂದ ವಿಜಯಕುಮಾರ್ ಕೊಡಿಯ ಬಯಲು ಎಟ್ಟೆ ಮನಸ್ಸುಂಡು ಎಟ್ಟೆ ಗುಣ ಉಂಡು ಪೂರಾ ತಂಡಲ್ಲ ರಂಗಭೂಮಿಡಿ ಬುಡವಡ ಬಂದು ಎಟ್ಟೆ ಮನಸ್ಸುಂಡು ಅಂಚಾಯಿತು ದೇವಿರಾಮ ಬೆಲ್ಲಿ ಕೈಪತ್ತದಿರು. ಈ ದೇಶದಲ್ಲಿ ಒಂದಿಂಚು ಭೂಮಿ ಕೂಡ ಹಿಂದುಗಳಿಲ್ಲದಾಗ ಒಂದು ಕನಸನ್ನು ಕಂಡ್ರಲ್ಲ ಅವರು, ನಾನು ಹಿಂದೂ ಸಾಮ್ರಾಜ್ಯ ನಿರ್ಮಾಣ ಮಾಡ್ತೇನೆ ಅಂತ. ಎಂಥ ಧೈರ್ಯ, ಎಂಥ ವಿಶ್ವಾಸ. ತಾಯಿ ಜೀಜಾಮಾತೆಯ ಪ್ರೇರಣೆಯಿಂದ ಅವರು ಅದನ್ನು ಕಟ್ಟಿದ್ರು, ನಿರ್ಮಾಣ ಮಾಡಿದರು. ಸುಮಾರು ಒಂದು 350 ವರ್ಷಗಳ ಕೆಳಗೆ. ಈಗ ಮತ್ತೆ 350 ವರ್ಷಗಳ ನಂತರ ನಮ್ಮ ದೇಶದ ಇವತ್ತಿನ ಯುವಕರಿಗೆ, ಇವತ್ತಿನ ಜನಾಂಗಕ್ಕೆ ತೋರಿಸಲೇಬೇಕಾದಂಥ ಒಂದು ನಾಟಕ, ಅದು ಶಿವಾಜಿ ಮಹಾರಾಜ, ಛತ್ರಪತಿ ಶಿವಾಜಿ ಮಹಾರಾಜ. ಛತ್ರಪತಿ ಶಿವಾಜಿ ಕುಡ್ಲಡ್ ಸುರೂತ ಪ್ರದರ್ಶನ ಈ ಟೌನ್ ತಗೊಂಡು ಒಟ್ಟು 5ನೇ ಪ್ರದರ್ಶನದ ಸಂಭ್ರಮದೊಟ್ಟಿಗೆ ಈಗ ನಮ್ಮ ಮಾತೆಲ್ಲ ಮುಲ್ಪ ಜೊತೆ ಅದೆಲ್ಲ ಸೇರೊಂದು ಪಂಚಿತ್ತಿನ ಮಾತ ಕೆಲಭಿಮಾನಿ ಬಂಧುಗಳಿಗೆ ಆತ್ಮೀಯ ಪಯಣ ಸ್ವಾಗತನ ಸಲ್ಲಿಕೆ ಮಾಡ್ತಿದ್ದು ಒಂಜಿ ಚುಟುಕಾಯಿನ ಚಿತ್ತಿನ ಸಭಾ ಕಾರ್ಯಕ್ರಮ ಅವರ ಬುಕ್ಕ ನಾಟಕದ ಪ್ರದರ್ಶನ ತುಳು ಸಿನಿಮಾ ರಂಗಕ್ಕೆ ಡಿಜಿಟಲ್ ಪೇಜ್ ಒಂದನ್ನು ಸೃಷ್ಟಿಸಿ 2014ರಿಂದ 24ರವರೆಗೆ 10 ವರ್ಷ 78 ತುಳು ಸಿನಿಮಾ, 46 ಕನ್ನಡ, 6 ಕೊಂಕಣಿ ಸಿನಿಮಾವನ್ನ ತಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ ನ ಮುಖಾಂತರ ಪ್ರಚಾರ ಮಾರ್ಕೆಟಿಂಗ್ ನೀಡಿರುವ ಸೂರಜ್ ನಮ್ಮ ದೇಶ ಕಂಡಂಥ ಅದ್ಭುತ ಮಹಾನ್ ವ್ಯಕ್ತಿಯ ಜೀವನದ ಚರಿತ್ರೆಯನ್ನು ನಾಟಕದ ರೂಪದಲ್ಲಿ ತರಬೇಕು ಅಂತ ಯೋಚನೆ ಮಾಡಿದಂಥ ವಿಜಯಕುಮಾರ್ ಕೊಡಿಯಾರ್ ಬೈಲಿಗೆ ನನ್ನ ಮೊದಲ ನಾನು 2 ಘಟನೆ ಹೇಳಬೇಕು ಅಂತ ಅನಿಸುತ್ತೆ ನನಗೆ. ಸುಮಾರು 30 ವರ್ಷಗಳ ಹಿಂದೆ ಇಂಗ್ಲೆಂಡ್ನಲ್ಲಿ ಜಗತ್ತಿನ ಬೇರೆ ಬೇರೆ ದೇಶದ ಸೇನಾಧಿಪತಿಗಳು ಒಟ್ಟು ಸೇರಿ ಜಗತ್ತಿನ ಸರ್ವಶ್ರೇಷ್ಠ ಸೇನಾಧಿಪತಿ ಯಾರು ಅಂತ ಚರ್ಚೆಗೆ ಬಂತು. ಆಗ ಚರ್ಚಿಲ್, ಮುಸೋಲಿನಿ, ಹಿಟ್ಲರ್ ಇಂಥ ಅನೇಕ ಜನರ ಹೆಸರುಗಳು ಬಂದಿತ್ತು. ಆದರೆ ಅವರೆಲ್ಲರೂ ಸೇರಿ ಅಲ್ಲಿ ನಿರ್ಣಯ ಮಾಡಿದ್ದು ಏನು ಅಂತ ಕೇಳಿದರೆ, ಜಗತ್ತಿನ ಸರ್ವಶ್ರೇಷ್ಠ ಒಬ್ಬ ಸೇನಾಧಿಪತಿ ಯಾರು ಅಂತ ಕೇಳಿದರೆ ಭಾರತದ ಛತ್ರಪತಿ ಶಿವಾಜಿ ಅಂತ. 2ನೇ ಒಂದು ಉದಾಹರಣೆ, ಸುಮಾರು 20 ವರ್ಷಗಳ ಕೆಳಗೆ ದಕ್ಷಿಣ ಕೊರಿಯಾದ ಒಬ್ಬಳು ರಾಯಭಾರಿ ಹೆಣ್ಣು ಮಗಳು, ಅವಳು ದೆಹಲಿಗೆ ಬಂದರು. ದೆಹಲಿಗೆ ಬಂದು ವಿಮಾನ ನಿಲ್ದಾಣ ಇಳಿದ ತಕ್ಷಣ ಶಿವಾಜಿಯ ಸಮಾಧಿಯಲ್ಲಿದೆ ಅಂತ ಹೇಳಿದರು. ನಮ್ಮ ದುರ್ದೈವ, ಅಲ್ಲಿದ್ದವರಿಗೆ ಯಾರಿಗೂ ಶಿವಾಜಿಯ ಸಮಾಧಿಯಲ್ಲಿದೆ ಅಂತ ಗೊತ್ತಿಲ್ಲ. ಯಾರೋ ಒಬ್ಬ ಹೇಳಿದಂತೆ ಶಿವಾಜಿ ಅಂದರೆ ಅದು ಮಹಾರಾಷ್ಟ್ರ, ನೀವು ಮುಂಬೈಗೆ ಬನ್ನಿ.
ಮುಂಬೈಲಿ ಹೋಗಿ ಇದ್ದ ತಕ್ಷಣ ಕೇಳಿದಾಗ ಮುಂಬೈಲಿ ಮನೆಯಲ್ಲಿ ಶಿವಾಜಿಯನ್ನು ಗೊತ್ತು, ಅವರ ಸಮಾಧಿಗೆ ಕರ್ಕೊಂಡೋದು. ಅಲ್ಲಿ ಪುಷ್ಪವನ್ನು ಇಟ್ಲು, ಅಲ್ಲಿಗೆ ನಮಸ್ಕಾರ ಮಾಡಿದ್ಲು. ಜನ ಎಲ್ಲ ಕೇಳಿದ ಆಶ್ಚರ್ಯದಿಂದ, ದಕ್ಷಿಣ ವಿಯೆಟ್ನಾಂನಿಂದ ಇಲ್ಲಿ ಬಂದಂಥ ರಾಯಭಾರಿ ಮೊದಲು ಶಿವಾಜಿಯ ಸಮಾಧಿಗೆ ಯಾಕೆ ನಮಸ್ಕಾರ ಮಾಡ್ತಾರೆ ಅಂತ. ಆಗ ಅವರು ಹೇಳಿರುವಂಥದ್ದು, ನಮ್ಮ ದೇಶದ ಮೇಲೆ 16 ವರ್ಷಗಳ ಕೆಳಗೆ ಅಮೇರಿಕ ಆಕ್ರಮಣ ಮಾಡಲಿಕ್ಕೆ ಬಂತು. ಅಮೇರಿಕದ ಹಡಗುಗಳೆಲ್ಲ ಹೊರಟಿತು. ನಮ್ಮದು ಚಿಕ್ಕ ದೇಶ, ಒಂದು ಕೇರಳದಷ್ಟು ಇಲ್ಲ ಅಂಥ ದೇಶ. ನಾವು ಸರ್ವನಾಶ ಆಗ್ತೇವೆ ಅಂತ ನಾವು ಯೋಚನೆ ಮಾಡಿದ್ವಿ. ಆಗ ಯಾರೋ ನಮಗೆ ಹೇಳಿದರು, ನೀವು ಶಿವಾಜಿ ಉದಾಹರಣೆಯನ್ನು ತಗೊಳ್ಬೇಕು ಅಂತ. ಶಿವಾಜಿ ಹತ್ರ 2,000 ಸೈನಿಕರಿದ್ದದ್ದು, ಅಫ್ಜಲ್ ಖಾನ್ ಹತ್ರ 1,00,000ಕ್ಕಿಂತ ಹೆಚ್ಚು ಸೈನ್ಯ ಇತ್ತು. ಅಂತ ಅನೇಕ ರೀತಿಯ ಸೈನ್ಯಗಳಲ್ಲಿ ಶಿವಾಜಿ ಗೆದ್ದಿದ್ದ. ಅದಕ್ಕೋಸ್ಕರ ಅವನು ಯಾವ ರೀತಿ ಯುದ್ಧ ಮಾಡಿದ ಆ ರೀತಿಯ ಯುದ್ಧಕ್ಕೆ ನೀವು ತಯಾರಾಗಿ ಅಂತ. ಅದಕ್ಕೋಸ್ಕರ ಇಲ್ಲಿಗೆ ಬಂದು ಆ ಕಲೆಯನ್ನು ಕಲಿತು ಅದಕ್ಕೆ ವೃಕಯುದ್ಧ ಅಂತ ಹೇಳಿದರೆ ಗೆರಿಲ್ಲ ವ್ಯಾರ್ಫೇರ್ ಅಂತ, ಅದನ್ನು ನಾವು ಮಾಡಿದರೆ ನಾವು ಇವತ್ತು ಜೀವಂತವಾಗಿದ್ದೇವೆ. ಅದಕ್ಕೋಸ್ಕರ ಮೊದಲ ನಮನ ಶಿವಾಜಿ ಮಹಾರಾಜನಿಗೆ ಅಂತ. ಅಂಥ ಶಿವಾಜಿ ಮಹಾರಾಜರು ಈ ದೇಶದಲ್ಲಿ 1 ಇಂಚು ಭೂಮಿ ಕೂಡ ಹಿಂದುಗೊಳ್ಳದಿಲ್ಲದಾಗ ಒಂದು ಕನಸನ್ನು ಕಂಡ್ರಲ್ಲ ಅವರು, ನಾನೊಂದು ಹಿಂದೂ ಸಾಮ್ರಾಜ್ಯ ನಿರ್ಮಾಣ ಮಾಡ್ತೇನೆ ಅಂತ. ಎಂಥ ಧೈರ್ಯ, ಎಂಥ ವಿಶ್ವಾಸ. ತಾಯಿ ಜೀಜಾಮಾತೆಯ ಪ್ರೇರಣೆಯಿಂದ ಅವರು ಅದನ್ನು ಕಟ್ಟಿದ್ರು, ನಿರ್ಮಾಣ ಮಾಡಿದರು. ಸುಮಾರು ಒಂದು 350 ವರ್ಷಗಳ ಕೆಳಗೆ. ಈಗ ಮತ್ತೆ 350 ವರ್ಷಗಳ ನಂತರ ನಮ್ಮ ದೇಶದ ಇವತ್ತಿನ ಯುವಕರಿಗೆ, ಇವತ್ತಿನ ಜನಾಂಗಕ್ಕೆ ತೋರಿಸಲೇಬೇಕಾದಂಥ ಒಂದು ನಾಟಕ, ಅದು ಶಿವಾಜಿ ಮಹಾರಾಜ, ಛತ್ರಪತಿ ಶಿವಾಜಿ ಮಹಾರಾಜ. ಅದಕ್ಕೋಸ್ಕರ ಮತ್ತೆಲ್ಲ ಕಲಾವಿದರು ಒಂದು ದೊಡ್ಡ ಗುಂಪೇ ಇದೆ ಇಲ್ಲಿ. ನಾನೊಬ್ಬ ಸಾಮಾನ್ಯ ಮನುಷ್ಯ, ನೀವೆಲ್ಲರೂ ಕಲಾವಿದರು ಸೇರಿಕೊಂಡಿದ್ದೀರಾ, ಭೋಜರಾಜರು ಬಂದಿದ್ದಾರೆ. ಆಮೇಲೆ ಎಲ್ಲರಿಗೂ ನನ್ನ ನಮನವನ್ನು ಸಲ್ಲಿಸಿ ಮತ್ತೊಮ್ಮೆ ವಿಜಯಕುಮಾರ್ರ ಈ ಕಾರ್ಯ ವಿಜಯವಾಗಲಿ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ತುಳು ಬಾಂಧವರಿಗೆ ತರತಕ್ಕ ಒಂದು ಪತ್ತಿರಂಚಿನ ಸೂರತ್ ಮೇಲೆ ಸೊಲ್ಮೇರು ಅಂಚನೆ ಪ್ರೊಡಕ್ಷನ್ ನಂಬರ್ 1 ಬಂದು ಎಲ್ಲ ಒಂದು ಫಿಲ್ಮ್ ಇತ್ತೆ ಈ ವರ್ಷ ಬರೋನುಂಟು. ಆಯ್ತು ಹೀರೋಯಿನ್ ನಮಗೆ ಇಂಕ್ರಿಮೆಂಟ್ ಗಾಯನ ಸ್ಟೋರಿ ಇಂಚಕ್ಕಿರಿಗೆಲ್ಲ ಮಾತೆನ್ನಲ ತುಳು ಬಾಂಧವರ ಮಾತೆನ್ನಲ ಈಗ ಸಹಾಯ ಬೋರ್ಡ್ ಬಂದು ಈಗ ಟೈಮ್ ಇಂಥ ಛತ್ರಪತಿ ಶಿವಾಜಿ ನಾಟಕ ಭಾರಿ ಸಕ್ಸಸ್ ಆದ ನಮ್ಮ ಕೊಡಿಯಾಲ್ದಲ್ಲಿ ಐನಾಥ್ ನನ್ನ ಸಾವಿರ ಮಿತ್ತು ಇಂಚಿನ ಚಾನ್ಸರಿಗೆ ಸಿಕ್ಕೊಡು ಬಂದು ದೇವರಡಿಕೆಯನ್ನು ನಿನ್ನ ರಡ್ಡು ಪಾತ್ರ ತುಳು ಸಿನಿಮಾಗೆ ನಿರಂತರ ಪ್ರೋತ್ಸಾಹ ಕೊಡ್ಕೊಂಡು ಜೊತೆನ ಜವಣೆರು ನಮ್ಮ ಸುರುತ ದಂಡು ಸಿನಿಮಾ ಅರ್ಜುನ್ ಕಾಪಿಗಾಡ್ರೆ ಅಭಿನಯ ಮಾಡ್ತಿನ ದಂಡು ಸಿನಿಮಾದ ಇಂಚಪ್ಪ ಬತ್ತಿನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಳು ಸಿನಿಮಾ ಮಟ್ಟ ನಿರಂತರವಾದವೇನೆ ಪ್ರಮೋಟ್ ಮಾಡ್ತಂದು ಜನಗಳಿಗೆ ಎತ್ತವನ್ನು ಹಂಚುತ್ತಿನ ಕೆಲಸನ ಮಾಡ್ತಂದು ಪುನಃ ವಾಸ್ತವ್ ಶೆಟ್ಟಿ ಬೊಕ್ಕ ಸೂರಜ್ ಮಂಗಳೂರು ಮೇಕಲ್ಲ ಅಮ್ಮ ಬೊಕ್ಕ ಪಪ್ಪ ಬಗ್ಗೆ ಗೌರವಾರ್ಪಣೆ ಮಾಡ್ಕೊಂಡು ಬಂದು ವಿಜಯಕುಮಾರ್ ಕೊಡಿಯಲ್ ವೈರು ಎಣಿತೆ ಈ ಕಾರ್ಯಕ್ರಮ ಘಟನೆ ಮಾಡ್ತಿದ್ದಾರೆ. ಅಂಚದು ವಸಂತ ಶೆಟ್ಟಿ ಬೊಕ್ಕ ಗೀತಾ ಶೆಟ್ಟಿ ದಂಪತಿಗಳು ವೇದಿಕೆ ಬರ್ತದೆ ಒಂದು ಸನ್ಮಾನದ ಗೌರವನ ಸ್ವೀಕಾರ ಮಾಡ್ಕೊಂಡು ಬಂದು ಕೇಳೋದಿಲ್ಲ.
ಛತ್ರಪತಿ ಶಿವಾಜಿನ ಕಥೆನ ತೂಯರೆಂಟು ಪುರ ಕಾತ್ಕೊಂಡಾರು. ತುಳುನಾಡದ ರಂಗಭೂಮಿದ ಛತ್ರಪತಿ ವಿಜಯಕುಮಾರ್ ಕುಡಿಯಲು ಬೇರೆ ಚಾರಿತ್ರಿಕ ದಾಖಲೆ ನಿರ್ಮಾಣ ಮಾಡಿಕೊಂಡಿ ತುಳುನಾಡದ ಒಂಜಿ ನಮ್ಮ ಪೆರ್ನದ ಕಲಾವಿದೆ ಅಸಲದ ಮುಖಾಂತರ ಒಂಜಿ ವಿಭಿನ್ನವಾಯಿನ ಒಂಜಿ ಅಲೆನು ತುಳು ರಂಗಭೂಮಿಗೆ ಒಂಜಿ ಹೊಸ ಆಯಾಮನ್ ಕೊರ್ನಾರು. ಐತ ಒಟ್ಟಿಗೂ ಶಿವದೂತ ಗುಳಿಗೆ ಬಂಪಿನ ಒಂಜಿ ಅದ್ಭುತ ವಾಯಿನ ಒಂಜಿ ಕಥಾನಕನು ಬಾರಿ ವಿಭಿನ್ನ ಶೈಲಿ ತೋಜಾದು. ಐತ ಪ್ರದರ್ಶನ ಬಹುಶಃ ಏನ್ಮನ್ನೋದು 720 ಯಶಸ್ವಿ ಪ್ರದರ್ಶನ ತೋದಲು ತುಳುನಾಡದ ನಮ್ಮ ನಂಬಿಕೆ ನಮ್ಮ ದೈವಗಳು ಐತ ಕಾರ್ಮಿಕದ ಒಟ್ಟಿಗೂ ನಾಟಕ ಬಾರಿ ಯಶಸ್ವಿ ಆಗ್ತದೆ. ಈ ಸರ್ತಿ ನಮ್ಮ ಹಿಂದುತ್ವದ ಜಾಗೃತಿ ನಮ್ಮ ಹಿಂದುತ್ವನು ದೆತ್ತು ಬತ್ತನಂಚಿನ ಮುಂಚಿ ನಮ್ಮ ದೇಶಕ್ಕೂ ಏನಂತೀನಿ ಮಹಾನ್ ಶಕ್ತಿ ಛತ್ರಪತಿ ಶಿವಾಜಿನ ಕಥೆ ನಾಯಕ ಮಾಡಿದೆ. ಬಹುಶಃ ಈ ಯಾಂತುವಿನ ಮಟ್ಟಿಗೆ ನೆಕ್ಕು ಈದ್ ನಾಟಕಗಳು ಬಂಗಬರಂದಿನ ನಾಟಕ ಬಂಗನು ಈ ಸರ್ತಿ ಕೊಡೆಯಲು ಬಯಲು ದುಂಬೆ ಬಚ್ಚಿದೆ ಕೂಡ ಬಚ್ಚಿದೆ ಯಾವಾಗ ಹತ್ತು ಬಂಗ ಬೈದರೆ ಯಾನ್ ತೂತೆ ಅನ್ನ ಕಂಡಿಡ್ತೂತೆ ಒಂದು ವ್ಯಕ್ತಿ ಈತ್ ಪಾದರಸದಲಕ್ಕೆ ಅಂಚಿಂಚಿ ಬಲಿಪು ನಿಂತು ತಿನ್ನಾಲಿ ಕೊಡೆಯಲು ಬಯಲು ಮಾತ್ರ ಇಂಗ್ಲೆಂಡ್ ಅವರ ಬಚ್ಚಿನೊಂದು ಮೂಲೆಡ್ಕೊಳ್ಳುವ ಬಹುಶಃ ತುಳು ರಂಗಭೂಮಿಗೆ ಕೆಲಸ ಮಾಡ್ಕೊಂಡು ಬಚ್ಚಲಿದ್ದ ವ್ಯಕ್ತಿ ಬಂಡ ವಿಜಯಕುಮಾರ್ ಕೊಡೆಯಲು ಬಯಲು ಎಡ್ಡೆ ಮನಸ್ಸುಂಡು ಎಡ್ಡೆ ಗುಣ ಉಂಡು ಪೂರ ತಂಡಲ್ಲ ರಂಗಭೂಮಿಡಿ ಬುಡವಡೆ ಮಲ್ಕೊಂಡು ಎಡ್ಡೆ ಮನಸ್ಸುಂಡು ಅಂಚಾಯಿತು ದೇವಿರಾಮ ಬೆಲ್ಲಿ ಕೈಪತ್ತದಿರು ಓವೇ ತಂಡವು ಇಂಚಿನ ತೊಂದರೆ ಅಲ್ಲ ಕೊಡೆಯಲು ಬಲ್ರಿ ಫೋನ್ ಹೋಗಿ ನೀವು ಮಾಸ ಇಂಚ ಇಂಕಲ್ ನಾವು ತಂಡವು ಇಂಚ ಹಾಡು ಯಾನುಲ್ಲೇ ಅಂತ ಬಂದಾರ ಕಡಪಡ್ದಾನಿ ಇಂಚೋಗಿ ಕೊಂಚ ಸೌಂಡದ ಪ್ರಾಬ್ಲಮ್ ಆದಾಗ ಅರ್ನ ಸೌಂಡದ ಹುಡುಗರು ಎಂಕ ಕಡಪಡ್ದಿದ್ದು ಒಂಜಿ ತುಳುನಾಡದ ಒಂಜಿ ಸೌಹಾರ್ದತೆ ಒಂಜಿ ಪ್ರೀತಿ ತಂಡವು ಒಂಜಿ ಉಪ್ಪುನ ಒಂಜಿ ಸಂಕೋಲೆ ಈ ಪ್ರೀತಿ ಬೆಸುಗೆ ಇಂಚಿನ ಪಡು ಛತ್ರಪತಿ ಶಿವಾಜಿ ಗುಳಿಗಲ್ಲ ಮೀರದು ದುಂಪೋಡದು ಎನ್ನ ಹಾರೈಕೆ ವಿಜಯ ದೇವರೇಟ ಒಂದೊಂದು ಫಸ್ಟ್ ಕಾರ್ಯಕ್ರಮ ಇಂಕನ ಯಾನೊಂಜಿ ತುಳು ಸಿನಿಮಾ ರಂಗಗ್ ಒಂಜಿ ಡಿಜಿಟಲ್ ಪೇಜ್ ಸ್ಟಾರ್ಟ್ ಮಂತದ್ದು ಒಂಜಿ ಎನ್ನ ಅಂಬೆಗಾಲದಿ ಒಂದು ಯಾನ ಸಿನಿಮಾ ರಂಗಗ್ ಬರ್ತೆ ಇನ್ನಿಕ್ 10 ವರ್ಷದ ಒಂಜಿ 120 ಸಿನಿಮಾ ಜಾಸ್ತಿ ಯಾನ ಪ್ರಚಾರ ಮಾಡ್ತದೆ ಐದು ಪೂರ ಕಾರಣ ಮುಲುಪುನಂಚಿನ ವ್ಯಕ್ತಿನಕುಲು ಮಕ್ಕಳು ಯಾನ ಬನ್ನಗ ಒವೇ ರೀತಿದ ಒಂಜಿ ಎಲ್ಲೇನ ಮಲ್ಲ ದಾಲ ತೂವಂದೆ ಪ್ರೀತಿದ ಅಪ್ಪೊಂದು ಈಗ ಕೆಲಸ ಕೊರ್ತು ಎನ್ನ ಒಂಜಿ ಕುಲ ಹಿಡಿತಿನ ಜನಕ್ಲಿಗೆ ತೆರಿಪವನಂಚಿನ ಮಲ್ಲ ಒಂಜಿ ಸಹಕಾರ ಕೊಡ್ತಾರೆ ಮಕ್ಳಿಗೆ ಮಾತಾಡಲಿಲ್ಲ ಧನ್ಯವಾದ. ವಿಶೇಷವಾಗಿ ಪಮ್ಮೆಣ್ಣೆಲ್ಲ ಮಲ್ಪ ಒಳ್ಳೆರು ಇನಿ ಒಂಜಿ ಈ ನಾಟಕನ ಗೊಬ್ಬ ಹೊಡಿತಿನ ಆರು ಒಂಜಿ ಬುಕ್ ಮಂತಿನ ಶೋನಿ ಹಿಂಗ್ ಕೊರ್ತು ಒಂಜಿ ಅನ್ನ ಮಲ್ಲ ಮನಸ್ಸನ್ನು ಪನೋಡು ಎಲ್ಲಂಚಿನ ಒಂಜಿ ಹೊಸ ಹುಡುಗಗೆ ಅವಕಾಶ ಕೊರಿಯರು ಮಸ್ತ್ ಭಂಗವೈದೆ ಈ ಒಂಜಿ ಕಾರ್ಯಕ್ರಮ ಮಾಡ್ತಾರೆ ಇನಿ ಅವಳಲ್ಲಿ ಒಂಚೂರು ಖಾಲಿ ತೋಜಿ ಅನ್ನೊಂಡು ಖಂಡಿತವಾಗ್ಲೂ ಫುಲ್ ಆಗ್ತದೆ ಒಂಚೂರು ಬಣ್ಣಗ ಒಂಚ ಲೇಟ್ ಆದ ಉಪ್ಪುಂದೆ ನಿನ್ನೆ ಜಾಸ್ತಿ ಕಾಲ ಮಾತೇರೆ ಧನ್ಯವಾದ ಮಾತೇರೆಗ್ಲ ನಾಟಕ ತೋಲೆ ಜೈ ಶಿವಾಜಿ ಜೈ ಭವಾನಿ.
Namaste.